ನಡುಪದುವಿನ ಪಿಎ ಇಂಜಿನಿಯರಿಂಗ್ ಕಾಲೇಜಿನ 11ನೇ ವರ್ಷದ ಪದವಿ ಪ್ರದಾನ ಸಮಾರಂಭವು ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬೆಂಗಳೂರು ಕೆಂಪೇಗೌಡ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಉಪಪ್ರಾಂಶುಪಾಲ ಡಾಕ್ಟರ್ ಭಗವಾನ್ ಬಿಸಿ ಆಗಮಿಸಿದ್ರು. ನಂತರ ಮಾತನಾಡಿದ ಅವರು, ಇಂದಿನ ಆಧುನಿಕತೆಯಲ್ಲಿ ಸಮಾಜಕ್ಕೆ ಇಂಜಿನಿಯರ್ ಮತ್ತು ವೈದ್ಯರುಗಳ ಕೊಡುಗೆ ಅಪಾರವಾಗಿದೆ. ಇಂದು ಈ ಎರಡು ವೃತ್ತಿರಂಗದವರ ಜವಾಬ್ದಾರಿ ಮತ್ತಷ್ಟು ಹೆಚ್ಚಿದೆ ಎಂದರು. You should also do the same thing along with your parents. To the teachers, 100 teachers, 10 teachers for their 4 years service. With the management for their creation of excellent facilities for you. And the fourth one, the God. Your parents, your teachers, the management and the God. ಇನ್ನು ಬೆಂಗಳೂರು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಇದರ ಕರ್ನಾಟಕ ಅಕಾಡೆಮಿಕ್ ರಿಲೇಶನ್ಶಿಪ್ ಮ್ಯಾನೇಜರ್ ಶ್ರೀನಿವಾಸ್ ರಾಮಾನುಜಂ ರವರು ಮಾತನಾಡಿ, ನಾವು ಮಾಡುವ ಕಾರ್ಯದಲ್ಲಿ ಪ್ರಾಮಾಣಿಕತೆ ಇದ್ದರೆ ಸಮಾಜವೇ ನಮ್ಮನ್ನ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುತ್ತದೆ. ನಾವು ಸಮಾಜದ ಜೊತೆಗೆ ಹೆಚ್ಚಾಗಿ ಬೆರೆತುಕೊಂಡಾಗ ಗೌರವಿಸುವ ಮನಸ್ಸುಗಳು ಕೂಡ ಹೆಚ್ಚಾಗುತ್ತದೆ ಎಂದು ಹೇಳಿದರು. Some of the important values you need to take it very, very seriously, my dear friends. You may be gained a couple of organization job offers, maybe attained excellent academic percentages probably from your favorite subjects. ಇನ್ನು ಪಿಎ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪಿಎ ಇಬ್ರಾಹಿಂ ಹಾಜಿ ಅವರು ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ರು. I congratulate the students who have made this campus the most disciplined place in Karnataka. I salute their mentors, lecturers, professors, principals, management. ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಂ ಅಬ್ದುಲ್ ಸಲಾಂ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ್ರು. ಕಾರ್ಯಕ್ರಮದಲ್ಲಿ ಪಿಎ ಕಾಲೇಜಿನ ಆಡಳಿತ ನಿರ್ದೇಶಕ ಪ್ರೊಫೆಸರ್ ಸರ್ಫರಾಜ್ ಹಾಸಿಂ ಜೆ, ಆಡಳಿತ ನಿರ್ದೇಶಕ ಕೆಎಂ ಹನೀಫ್, ಹಣಕಾಸು ನಿರ್ದೇಶಕ ಅಹ್ಮದ್ ಕುಟ್ಟಿ, ಸಿವಿಲ್ ವಿಭಾಗದ ಹೆಚ್ಒಡಿ ಡಾಕ್ಟರ್ ಪಾಲಾಕ್ಷಪ್ಪ, ಸಂಶೋಧನಾ ವಿಭಾಗದ ಡೀನ್ ಡಾಕ್ಟರ್ ಜಾಹಿದ್ ಅನ್ಸಾರಿ, ಇಸಿಇ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣ ಪ್ರಸಾದ್, ಸಿಎಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಶರ್ಮಿಳಾ ಕುಮಾರಿ, ಪ್ರೊಫೆಸರ್ ದಿವ್ಯಾ ಶೆಟ್ಟಿ, ಎಂಬಿಎ ವಿಭಾಗದ ಡಾಕ್ಟರ್ ಶರೀನ್ ಪಿ, ಫಿಸಿಕ್ಸ್ ವಿಭಾಗದ ಮುಖ್ಯಸ್ಥರಾದ ಇಸ್ಮಾಯಿಲ್, ರಸಾಯನಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ರಿಷಾನ್ ಅಬ್ದುಲ್ಲಾ ಮತ್ತು ನೇಮಕಾತಿ ಅಧಿಕಾರಿ ಮೊಹಮ್ಮದ್ ಹುಸೇನ್ ಕೆ ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ಉಳ್ಳಾಲ.